ರೈತಪರ ಸಂಘಟನೆಗಳು ಕರೆ ನೀಡಿದ ಕರ್ನಾಟಕ ಬಂದ್ಗೆ ಬಂಟ್ವಾಳದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ತೆರೆದಿದ್ವು. ರಸ್ತೆಯಲ್ಲಿ ವಾಹನ ಸಂಚಾರ ಸಾಮಾನ್ಯವಾಗಿತ್ತು. ಖಾಸಗಿ ಸಹಿತ ಕೆಎಸ್ಆರ್ಟಿಸಿ ಬಸ್ಗಳು, ರಿಕ್ಷಾ, ಟ್ಯಾಕ್ಸಿಗಳು ಹಾಗೂ ಖಾಸಗಿ ವಾಹನಗಳು ಎಂದಿನಂತೆ ಓಡಾಟ ನಡೆಸಿದೆ. ಸರ್ಕಾರಿ ಹಾಗೂ ಖಾಸಗಿ ಕಚೇರಿಗಳು ಎಂದಿನಂತೆ ಕಾರ್ಯನಿರ್ವಹಿಸಿದ್ದು ಜನಸಂಚಾರವು ಸಾಮಾನ್ಯವಾಗಿತ್ತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ ಮಾತನಾಡಿ, ಕೇಂದ್ರ ಸರ್ಕಾರ ಬೇರೆ ಬೇರೆ ಆಮಿಷಗಳ ಮೂಲಕ ರೈತರನ್ನ ಜನಸಾಮಾನ್ಯರನ್ನ ಮೋಸ ಮಾಡ್ತಾ ಇದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತರನ್ನ ಬೀದಿಗೆ ತಳ್ಳಿ ನಿರ್ಗತಿಕರನ್ನಾಗಿ ಮಾಡಿದೆ ಅಂತ ಆರೋಪಿಸಿದರು. ಇನಿ ರೈತರನಿಗೆ ಬೀದಿಗೆ ತಳ್ಳುವಂಚಿನ ಕೆಲಸ ಮಲ್ತೊಂದುಲ್ಲೇರು. ಈ ದೇಶ ಒಂದು ಕೃಷಿ ಪ್ರಧಾನವಾದ ದೇಶ, ಭಾರತ ದೇಶ ಅಂಚನೆ ಕರ್ನಾಟಕ ರಾಜ್ಯಲ ಒಂದು ಕೃಷಿ ಪ್ರಧಾನವಾದ ರಾಜ್ಯ. ಆಂಡ ನಮ್ಮ ದೇಶ ಒಂದು ಕೃಷಿಕರನ್ನ ಬೆನ್ನೆಲುಬು ಪಂಪಿನ ಒಂದು ರೈತರಿಗೆ ಒಂದು ಬುಧರುಂಡು. ಕೃಷಿಕ ಬೆನ್ನೆಲುಬು ಒಂದು ಈ ದೇಶದ ಬೆನ್ನೆಲುಬು ಕೃಷಿಕರೇ ಬಂಡು ಪಿನ್ನ ಬುಧಾರಿತ್ತನಲ್ಲ. ಇನಿ ದೇಶಡು ಮಲ್ಪುನ ಈ ಆಡಳಿತ ಮಲ್ಪುನ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿನ ಸರ್ಕಾರ ಈ ದೇಶಡು ರೈತರನ್ನು ಒಂದು ರೀತಿಯ ಬೀದಿಗೆ ತಳ್ಳು ನಂಚಿನ ಕೆಲಸ ಮಾಡ್ತಂದಿಲ್ಲ. ಈ ರಾಜ್ಯೋಟ್ಲ ಈ ಸರ್ಕಾರ ಬಿಜೆಪಿ ಸರ್ಕಾರ ಯಡಿಯೂರಪ್ಪನ ಸರ್ಕಾರ ಬರ್ತದೆ. ಇನೇ ಈ ರಾಜ್ಯೋಟ್ಲ ರೈತರನ್ನು ಒಂಜಿ ನಿರ್ಗತಿಕರ ಅಂಚಿನ ಒಂಜಿ ಸನ್ನಿವೇಶ ನಡತುಂಡು. ಇನ್ನು ಯಡಿಯೂರಪ್ಪರ್ಲ ಪ್ರಮಾಣ ವಚನ ಮಲ್ಪನಾಗ ಪಚ್ಚೆ ಶಾಲು ಪಾಡ್ದು ರೈತರನ್ನ ಪುದಾಡು ಪ್ರಮಾಣ ವಚನ ಮಲ್ಪೇರು. ಆಂಡ ಇನಿ ರೈತರನ್ನ ಪುದಾಡು ಪ್ರಮಾಣ ಮಂಚಿನ ಯಡಿಯೂರಪ್ಪರು ಇನಿ ರೈತರನ್ನ ಬೀದಿಗೆ ತಳ್ಳು ನಂಚಿನ ರೈತರನ್ನ ಒಂಜಿ ವಾಕ್ ಸ್ವಾತಂತ್ರ್ಯ ಒಂಜಿ ಅಟ್ಟಡಗಿಸ ನಂಚಿನ ಕೆಲಸ ಮಲ್ತೊಂದು. ಜಿಲ್ಲಾ ಪಂಚಾಯಿತಿ ಸದಸ್ಯ ಎಂಎಸ್ ಮಹಮ್ಮದ್, ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಆಲಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬೇಬಿ ಕುಂದರ್, ಸುದೀಪ್ ಕುಮಾರ್ ಶೆಟ್ಟಿ, ರೈತ ಸಂಘ ಹಸಿರು ಸೇನೆಯ ಅಧ್ಯಕ್ಷ ಓಸ್ವಾಲ್ಡ್ ಫೆರ್ನಾಂಡಿಸ್, ರಾಮಣ್ಣ ವಿಟ್ಲ ಮೊದಲಾದವರು ಉಪಸ್ಥಿತರಿದ್ದರು. ಒಂದು ನಿರ್ಗತಿಕರ ಮಲ್ಪನಂಚಿನ ಕಾನೂನು ಈ ದೇಶ ದವಸ ಧಾನ್ಯದ ಅಡುಪು ಬೇತೆ ಬೇತೆ ವಿಚಾರಡು ಅಕ್ಕಲು ಕಷ್ಟ ಬರ್ತದೆ. ಬೆಂದಿನಂಚಿನ ಒಂಜಿ ಅವೇ ಒಂಜಿ ಬುಲೆನ್ ಇನಿ ಬಂಡವಾಳ ಶಾಯಿ ನಕಲಿಗೆ ಲಾಭದ ರೈತರು ಬೀದಿಗೆ ಬಂದಿದ್ದು ಹೋರಾಟ ಮಲ್ಪುನಂಚಿನ ನಮ್ಮ ಮಾತ ಗಮನಿಸ ಹೊಂದಿಲ್ಲ.